ಸಣ್ಣ ಮಕ್ಕಳು ಗಂಟಲು ಶಾಲೆದ ಪ್ರೋಗ್ರಾಮ್ ಜಡದ ಇದೆ. ದೊಡ್ಡವರೆಲ್ಲಿದ್ದಾರೆ? ಅಲ್ಲ ಅದವರ ಮಗು ಸಣ್ಣ ಸಣ್ಣ ಮಕ್ಕಳನ್ನ ಉಂಡ ಇಲ್ಲಿರುವ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಒಂದು ವಿನಂತಿ,
ನಾವು ಯಾವುದೇ ಕಸವನ್ನ ಇಲ್ಲಿ ಅಲ್ಲಲ್ಲಿ ಹಾಕಬಾರ್ದು. ಅದಕ್ಕಾಗಿ ಡಸ್ಟ್ಬಿನ್ ಅನ್ನು ಇಟ್ಟಿದ್ದೇವೆ. ದಯವಿಟ್ಟು ಎಲ್ಲ ಯಾವುದೇ ಕಸ ಇದ್ದರೂ ಡಸ್ಟ್ಬಿನ್ಗೆ ಹಾಕಿ ನಮ್ಮೊಂದಿಗೆ ಸಹಕರಿಸಬೇಕು. ಹೊರಗೆಲ್ಲ ಹೋಗ್ತಿರ್ತೇನೆ ನಾನು ಹೊರಗೆಲ್ಲ ಹೋಗ್ತಿರ್ತೀನಿ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಧನ್ಯವಾದಗಳು ಶರಣಾರ್ಥಿಗಳು. ನಂಬರ್ 11 ನಂದನ ಸಾಧ್ಯ ಆರನೇ ತರಗತಿ ಕನ್ನಡ ಶಾಲೆ. ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಸ್ವರ್ಣಗೌರಿ ಮಾತೃಮಂಡಳಿಯ ವಾರ್ಷಿಕೋತ್ಸವಕ್ಕೆ ಯಾವುದಾದರೂ ನೃತ್ಯ ಕಾರ್ಯಕ್ರಮ ಬರುವುದಿದ್ರೆ ಮಕ್ಕಳು ದಯವಿಟ್ಟು ಇಲ್ಲಿ ವೀಣಾ ಸುರೇಶ್ ಪೈ ಅವರ ಹತ್ರ ಹೆಸರನ್ನ ಕೊಡಬಹುದು. 26ನೇ ತಾರೀಕಿಗೆ 4 ಗಂಟೆಗೆ ನಮ್ಮ ಗಣೇಶ ಸೇವಾಧಾಮದ ಜಾಗದಲ್ಲಿ ಮಾತೃಮಂಡಳಿಯ ವಾರ್ಷಿಕೋತ್ಸವ ನಡೆಯಲಿದೆ. ತಪ್ಪು ಬಿದ್ದದಂತೆ ಮುಗಿಸ್ಲಿಕ್ಕೆ ವಿಶ್ವಭಾರತಿಗೆ ಕನ್ನಡದಾರತಿ ವಿಶ್ವಭಾರತಿಗೆ ಕನ್ನಡದಾರತಿ ಒಳಗಡೆ ಮಂಗಳ ಜಯ ಬೇರೆ ಒಳಗಡೆ
जय जय गंगाई जय भारती करुणाय सरस्वती गुरु गोकुल सुर शिल्प कलाकृति तुंगे कावेरी पवित्र क्षेत्र मनोहारी विश्वविनोदन विख्याते जय जय गंगाई जय भारती जय भारती जय भारती धन्यवाद. ಒಂದರಿಂದ ಮೂರನೇ ತರಗತಿ ವಿಭಾಗದ ಮಕ್ಕಳ ಗಮನಕ್ಕೆ ಅಲ್ಲಿ ನಿಮಗೆ ಕ್ರೀಡಾ ಸ್ಪರ್ಧೆ ನಡೆಯುವಂತ ಸ್ಥಳದಲ್ಲಿ ಬೆಂಕಿ ಚೆಂಡು, ಬಾಲ್ ಪಾಸಿಂಗ್ ಮತ್ತು ಬಾಲ್ ಮತ್ತು ರಿಂಗ್ ಈ ಒಂದು ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಒಂದರಿಂದ ಮೂರನೇ ತರಗತಿ ವಿಭಾಗದ ಮಕ್ಕಳ ಗಮನಕ್ಕೆ ತಮಗೆ ಕ್ರೀಡಾ ಸ್ಪರ್ಧೆಗಳು ನಡೆಯುವಲ್ಲಿ ಬಾಲ್ ಮತ್ತು ರಿಂಗ್ ಹಾಗೂ ಬೆಂಕಿ ಚೆಂಡು ಸ್ಪರ್ಧೆ ನಡೆಯುತ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಕೂಡಿ ಸ್ಪರ್ಧಾ ಸ್ಥಳಕ್ಕೆ ತೆರಳಬೇಕು. ಒಂದರಿಂದ ಮೂರನೇ ತರಗತಿ ವಿಭಾಗದ ಮಕ್ಕಳ ಸ್ಪರ್ಧೆ. Number 1, Shan Open ऐसे गेम है. ಪೇಟೆಗೆ ಹೋಗೋಣ. ಈಗ ಸೀಟ್ ಬಿಟ್ಟು ಅಲ್ಲಿ ಉಂಟಲ್ಲಿ ಧನ್ಯವಾದಗಳು ದೇವಿ. ನಂಬರ್ 4 ಸಂಗೀತ ನಂತರ ತರಗತಿ ಪ್ರಪಂಚದ ಬಗ್ಗೆ ದೇಶ
ಮತ್ತು 7ನೇ ತರಗತಿ ಗೀತೆಯಲ್ಲಿಗೆ ಮುಕ್ತಾಯವಾಯಿತು. ನೆಕ್ಸ್ಟ್ 8ರಿಂದ 10ನೇ ತರಗತಿಯ ಭಕ್ತಿಗೀತೆ. 8ರಿಂದ 10ನೇ ತರಗತಿಯ ಭಕ್ತಿಗೀತೆ ಇದಕ್ಕೆ ಹೆಸರು ನೋಂದಾಯಿಸಿದವರು 1 ಆಯುಷ್ 8ನೇ ತರಗತಿ ಎಕ್ಸಲೆಂಟ್ ಶಾಲೆ, 2 ರಾಮಚಂದ್ರ ಪೈ 9ನೇ ತರಗತಿ ಎಕ್ಸಲೆಂಟ್ ಶಾಲೆ, ನಂಬರ್ 3 ಖುಷಿ 9ನೇ ತರಗತಿ ಪಡುಕು ವಾಣಿಜ್ಯ ಶಾಲೆ, ನಂಬರ್ 4 ಸುಪ್ರಿಯಾ 9ನೇ ತರಗತಿ ಪಡುಕು ವಾಣಿಜ್ಯ ಶಾಲೆ, ನಂಬರ್ 5 ಭಾಗ್ಯ 9ನೇ ತರಗತಿ ಪಡುಕು ವಾಣಿಜ್ಯ ಶಾಲೆ, ನಂಬರ್ 6 ಅಭಿನವ್ ಡಿಗ್ರಿ 9ನೇ ತರಗತಿ ಎಕ್ಸಲೆಂಟ್ ಸಿಬಿಎಸ್ಸಿ. ಹಬ್ಬೆಡೆಗಾರಕ್ಕೆ ತಂಡಗಳನ್ನು ಕೊಡುವುದು. ಇಲ್ಲಿ ಬಂದು ತಂಡಗಳನ್ನು ನೋಂದಾಯಿಸಬಹುದು. ಮಹಿಳೆಯರ ತಂಡ ಮತ್ತು ಪುರುಷರ ತಂಡ. ಒಂದು ತಂಡದಲ್ಲಿ 7 ಜನರಿಗೆ ಅವಕಾಶ. ತಮ್ಮ ತಂಡಗಳ ಹೆಸರನ್ನ ಇಲ್ಲಿ ಕೌಂಟರಲ್ಲಿ ನೋಂದಾಯಿಸಿಕೊಂಡು ಆಮೇಲೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ಬನ್ನಿ ಲೈವ್ ಅದು ಗೊತ್ತಿಲ್ಲ ಕೂಡ ಒಂದೇನೆ ಮುಟ್ಟುಂಟ ಬರ್ತಾನೆ ಹೇಳಿ ಅಲ್ಲೇ ಹಂಚ್ಕೋ ಜಾವು ಇದು ಲೈವ್ ಇದು ಮುಟ್ಟಿದ್ರೆ ಮತ್ತೆ ಬರ್ತದೆ ಅದೇ ಅಲ್ಲ ಇಲ್ಲಿ ಲೈವ್ ಮುಟ್ಟಿದ್ರೆ ಬರ್ತದೆ ಚಿತ್ರ ಒಂದು ಮಾಡ್ಕೊಂಡು ಅವಳನ್ನು ಮಾಡ್ಕೊಂಡಲ್ಲ ಹಲೋ ಸ್ಪರ್ಧೆ ನಂಬರ್ 1 ಆಯುಷ್ 8ನೇ ತರಗತಿ ಎಕ್ಸಲೆಂಟ್ ಶಾಲೆ.
ಡಾಕ್ಟರ್ ಬಂತು ಭರತನಾಟ್ಯ ಬೇರೆ ಬೇರೆ ಇರ್ತದೆ. ಜಾಸ್ತಿ ಉಂಟಂತೆ ಭರತನಾಟ್ಯ. ಅವಳಿಗೆ ಕಾಲ್ ಮಾಡಿ ತಕ್ಷಣ ಈಗ ಚಟ್ನಿ ಅಲ್ಲ ಇದ್ದಾಳೆ. ಸಣ್ಣ ಮಕ್ಕಳಿಗೆ ಇಲ್ಲಿಯ ಒಮ್ಮೆ ಎಲ್ಲ ಈಚೆ ಬರ್ತೀರಾ? ಒಮ್ಮೆ ಸೆಟ್ ಮಾಡಿಸ್ಕೊಂಡು ಬರ್ತೀರಾ? ಮತ್ತೆ ನೀನು ಒಮ್ಮೆ ಸೆಟ್ ಮಾಡಿ. ಮಕ್ಕಳು ಯಾರು ಬರ್ಲಿಕ್ಕಿಲ್ಲ ಇಲ್ಲಿ?
ಎಂಟರಿಂದ ಹತ್ತನೇ ತರಗತಿ ವಿಭಾಗದ ಮಕ್ಕಳ ಭಕ್ತಿಗೀತೆ ಸ್ಪರ್ಧೆಯ ನಂತರ ಇದೇ ವೇದಿಕೆಯಲ್ಲಿ ನಾಲ್ಕರಿಂದ ಏಳನೇ ತರಗತಿ ವಿಭಾಗದ ಮಕ್ಕಳ ಸ್ತೋತ್ರ ಕಂಠಪಾಠ ನಡೆಸಿದೆ. 4ರಿಂದ 7ನೇ ತರಗತಿ ವಿಭಾಗದ ಮಕ್ಕಳ ಸ್ತೋತ್ರ ಕಂಠಪಾಠ ಇದೇ ವೇದಿಕೆಯಲ್ಲಿ ಸೌಖ್ಯಕ್ಕ ಹಾ ಏನು ಸರ್ ವೀಡಿಯೋ ಮಲ್ತೊಂದುಲ್ಲ ಅವನೊಂದು ಅದ್ಮೇಲೆ ಒಂದು ಇತ್ತ ಪೋಂದಲ್ಲ ಬೆಲೆಗಡೆ ನೀರು ಹೋಗು ಜರ ಓಕೆ ಇರಲ್ಲಿ ತುತ್ತಿರು ಬಂಡಾರು ಮಾತ್ರ ಆಗುತ್ತ ಮೆಸ್ ಓಲ್ ಮೆಸ್ ಹಾಕಿ ಅವ್ರ ಮೆಸ್ ಆಗುತ್ತ ಮನೆ ಜೌಕೊಂಡ್ ಜೋಕುಲ್ಲ ಅಂದ ಆಂಜೋಕು ಮೆಸ್ ಮೂಲ ಐದು ಬೊಕ್ಕ ಬರ ಅಂತ ಆಗ ಇಲ್ಲೇ ಪರ್లేదు ಈಸದ ಇದು ಇಲ್ಲ ಆಗಿಲ್ಲ ನಾವು ಒಂದು ದಿನ ಮಾತ್ರ ಬರ್ತೀನಿ ಅದೇ 2 ದಿನ ರಜಕ್ಕೊಂದು ಮಾಡ್ತೀರ ತಗೊಳ್ಳು ಹಾಂ ಅಂದು ಅದೇ 2 ದಿನ ರಜೆ ಬಂಡ ಜರ ಎಂಕಲ್ಲ ಕರೆಕ್ಟ್ ಹಾಂ ದನಿ ಬಿರಿಬಿರಿ ಬರ್ತಿರಂದು ಸರಿ ಆಡತ್ತೆ ನಾನು ಇರ ನಂಬರ್ಲೆ ತೆಗಿ ಇದೇ ನಾನು ಫೋನ್ ಮಾಡಿ ನಿಂತಿತ್ತೆ ನಾನು ಬಂದಾಗ ಕೇಂದಿತ್ತೆ ಯಾರಡ ಇರ್ನ ಬಾವಡ ಪಂಡೇರ ಅಂದ ಹಾಗೆ ಸಯ್ಯಡಿ ನಮ್ಮ ಹಿಡಿದು ಮಲ್ಲ ದಿನದ ಐದತ್ತೆ ಈರ್ನ ಬಾಲಲ್ಲ ಒಬ್ಬನೇಜ ಸೇರ್ದಲ್ಲ ಸೇರ್ದಲ್ಲ ಹಾಂ ಬಾಲ ಇಲ್ಲಿ ಅಲ್ಲ ರಸ ಏನು అక్కడ నుంచి రపక్క దక్కదా అండి అదే ಅಂದು ಇಲ್ಲೇ ಜೋಕ್ಲಿತ್ತದು ಇರ್ನವಲ್ಲಿ ಅಂದ ಹಾಂ ಅಲ್ಪಲ್ಲ
ಮಲ್ಪರ ಬಂದಿತ್ತು ಎಲ್ಲಿ ಹೋಗ್ತದ ದುಂಬತ್ತ ದುಂಬುಡು ಮಲ್ಪರ ಬಂದಿತ್ತು ಒಂದು ಆತಿಲ್ಲ ಜೋಕು ಬಲ್ಪುನೇ ಕಡೆ ಆಗ್ತದೆ ನೋಂದಣಿ ವಿಭಾಗದಲ್ಲಿ ನಮ್ಮೊಂದಿಗೆ ಸಂಬಂಧಿಸಿದ ಶ್ರೀಮತಿ ವೀಣಾ ಸುರೇಶ್ ಉಪಾಧ್ಯಕ್ಷರು ಸ್ವರ್ಣಗೌರಿ ರಾಜಕುಮಾರಿಗಳು ಸ್ಮರಣೀಯರಾಗಿದ್ದಾರೆ. ಈಚೆ ಬರ್ತದೆ ನನ್ನ ಮಾಹಿತಿ ಇವಾಗ ಮಗ ಮಗಲ್ ಮಗನ ಮಾಹಿತಿದಲ್ಲಿ ಅವ್ರ ಹತ್ರ ಕೇಳು ಹೋಗೋದಾದ್ರೆ ಹೋಗ್ತಾರೆ ಮತ್ತು ನಾವು ಅವ್ರು ಬಂದು ಪರವಾಗಿಲ್ಲ ಅದರಲ್ಲಿ ಸತ್ತರೆ ಸಾಕು